ವಿಟ್ಲ ಚಂದಪ್ಪಾಡಿ ಬೈಲಿನಲ್ಲಿ ವೇದಮೂರ್ತಿ ಶ್ರೀ ಉದಯೇಶ ಕಿದಿಲಾಯರ ನೇತೃತ್ವದಲ್ಲಿ ಶ್ರೀ ಕಲ್ಕುಡ ಕಲ್ಲುಟಿ ದೈವಗಳ ಪುನಃ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವ ಹಾಗೂ ನೇಮೋತ್ಸವ ಸಂಭ್ರಮದಿಂದ ಜರುಗಿತು. ಫೆಬ್ರವರಿ 1 ಸೋಮವಾರ ಸಂಜೆ ಪುಣ್ಯಾಹವಾಚನ ಆಚಾರ್ಯ ವರಣಿ ರಾಕ್ಷೋಗ್ನ ಹೋಮ ವಾಸ್ತುಹೋಮ ವಾಸ್ತುಬಲಿ ಅಧಿವಾಶ ನಡೆಯಿತು. ಫೆಬ್ರವರಿ 2 ಮಂಗಳವಾರ ಗಣಪತಿ ಹೋಮ ಕಲಶ ಪ್ರತಿಷ್ಠೆ ನಡೆಯಿತು. ಬಳಿಕ ದೈವಗಳ ಪುನಃ ಪ್ರತಿಷ್ಠೆ ಬ್ರಹ್ಮಕಲಶಾಭಿಷೇಕ ನಾಗತಂಬಿಲ ಸಮಸ್ತ ದೈವಗಳ ತಂಬಿಲಾದಿಗಳು ಸತ್ಯನಾರಾಯಣ ಪೂಜೆ ನೆರವೇರಿತು. ಸಂಜೆ ಕಲ್ಲಗದ್ದೆ ಗುತ್ತುವಿನಿಂದ ಚಂದ್ರಪ್ಪಾಡಿ ಚಾವಡಿಗೆ ಭಂಡಾರ ಆಗಮಿಸಿದೆ. ರಾತ್ರಿ ಮಲರಾಯ ದೈವಂಗುಳು ರಕ್ತೇಶ್ವರಿ ಪಂಜುರ್ಲಿ ರಾಜಂದೈವ ರಾಹುಗುಳಿಗ ಕೊರತಿ ಮಡಿಯಾಲ ಗುಳಿಗ ಕಲ್ಕುಡ ಕಲ್ಲುಟಿ ಹಾಗೂ ಪರಿವಾರ ದೈವಗಳ ನೇಮೋತ್ಸವ ನಡೆಯಿತು. 10 ವರ್ಷಗಳ ಹಿಂದೆ ಇಲ್ಲಿ ಬ್ರಹ್ಮಕಲಶೋತ್ಸವ ನಡೆದಿತ್ತು. ಇದೀಗ 10 ವರ್ಷಗಳ ಬಳಿಕ ಬ್ರಹ್ಮಕಲಶೋತ್ಸವ ನಡೆದಿದೆ. ಈ ಹಿಂದೆ ರಕ್ತೇಶ್ವರಿ ಮತ್ತು ಮಲರಾಯ ಚಾವಡಿ ಹಂಚಿನಲ್ಲಿತ್ತು. ಕಲ್ಕುಡ ಕಲ್ಲುಟಿ ಮುಳಿ ಹುಲ್ಲಿನಲ್ಲಿತ್ತು. ಕಳೆದ ವರ್ಷ ತಂತ್ರಿಗಳ ನೇತೃತ್ವದಲ್ಲಿ ಕೆಲಸ ಕಾರ್ಯಗಳು ಪ್ರಾರಂಭಗೊಂಡಿದ್ದು ಇದೀಗ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶೋತ್ಸವ ನಡೆದಿದೆಯಂತ ಮನೆತನದ ಹಿರಿಯರು ಹೇಳ್ತಾರೆ. 35 ವರ್ಷಕ್ಕೂ ದುಂಬರ ಈ ಚಾವಡಿ ಜೀರ್ಣೋದ್ಧಾರ ಆತ ಅಪ್ಪಗ ನೇಮ ನೆದಿ ಆತ ಈ 2 ವರ್ಷವರ 5 ವರ್ಷವರ ಆವಡ ಮಲ್ಪುಣ ಕಟ್ಟಿತ್ತು ಇತ್ತೆ ಕೆಲವು ಕಾಲೋಡ ಆವಂದೆ ಇತ್ತೆ ಪೆರಪ್ಪ 10 ವರ್ಷ ದುಂಬ ಅದು ಇತ್ತೆ 10 ವರ್ಷದ ಮುಖಂದು ಪಿರಪ್ಪ. ಮಹಮ್ಮದ್ ಅಲಿ, V4 ನ್ಯೂಸ್, ವಿಟ್ಲ.